ಕೋಸ್ಟಲ್ ವುಡ್ನಲ್ಲಿ ಮತ್ತೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಲು ಆಟಿಡೊಂಜಿ ದಿನ ಚಿತ್ರ ತಯಾರಾಗಿದೆ. ದಿವಂಗತ ಹ್ಯಾರಿಸ್ ಕೊಣಾಜೆಕಲ್ಲು ನಿರ್ದೇಶನದ ಪೃಥ್ವಿ ಅಂಬರ್ ನಿರೀಕ್ಷಾ ಕೋಸ್ಟಲ್ ವುಡ್ನ ದಿಗ್ಗಜ ಹಾಸ್ಯ ಕಲಾವಿದರ ಸಮಾಗಮವಿರುವ ಈ ಚಿತ್ರದ ಪ್ರೀಮಿಯರ್ ಶೋ ನಿನ್ನೆ ಮಂಗಳೂರಿನ ಭಾರತ್ ಮಾಲ್ ಬಿಗ್ ಸಿನಿಮಾಸ್ನಲ್ಲಿ ನಡೆಯಿತು. ತುಳು ಸಿನಿಮಾ ನಿರ್ದೇಶಕ ವಿಜಯ್ ಕುಮಾರ್ ಕೋಡ್ಯಾಲ್ ಬೈಲ್ ಸಿನಿಮಾಕ್ಕೆ ಚಾಲನೆ ನೀಡಿದರು. ಸಿನಿಮಾ ನೋಡಿದ ಪ್ರೇಕ್ಷಕರು ಏನಂದ್ರು, ಇಲ್ಲಿದೆ ಝಲಕ್. ದಿನ ಇದು ಆಟಿಡೊಂದು ದಿನ ಪೃಥ್ವಿ ಅಂಬರ್ ಬೊಕ್ಕ ನಿರೀಕ್ಷಾ ಅಂಚನೆ ತುಳುನಾಡದ ಮಸ್ತ್ ಕಲಾವಿದರು ಆ್ಯಕ್ಟ್ ಮಾಡಿದ್ರು. ಜನಕ್ಕೆಲ್ಲ ಮಸ್ತ್ ನಿರೀಕ್ಷೆ ಉಂಟು. ಆ ನಿರೀಕ್ಷೆಗೆ ಆಟಿಡೊಂದು ದಿನ ಬುಟ್ಟಡ ತುಳು ರಂಗಭೂಮಿಗೆ ನಮ್ಮಂಜಿ ಮೈಲಿಗಲ್ಲ ಆಟಿಡೊಂದು ದಿನ ಆವಡೆ ಪೂರ ಕಲಾವಿದರಿಗೆ ತಂತ್ರಜ್ಞರಿಗೆ ಒಡ್ಡೆಪುರಬೇಕು. ನಮಸ್ಕಾರ. ಹ್ಯಾರಿಸ್ ಕೊಣಾಜೆಕಲ್ ಒಂದು 10 ವರ್ಷದ ಕಾನ ಒಂದು ಫಿಲ್ಮ್ ಮಲ್ಪೋಡು ರಿಲೀಸ್ ಮಲ್ಪೋಡು ಆ ರೀತಿ ಇಜ್ಜೆ ಅನ್ನ ಕಾನ ಈತು ಮಟ್ಟಿಗೆ ಈತು ಒಂದು ವಿಜೃಂಭಣೆ ನನಸಾವನು ತೂದೆ ಭಾರಿ ಖುಷಿ ಅವನೊಂದು ಮತ್ತೊಂದು ಮಸ್ತ್ ಖುಷಿ ಅವನು ದಯಪಡ ಹ್ಯಾರಿಸ್ ನೊಟ್ಟಿಗೂ ಲಾಸ್ಟ್ ದಿನ ಮುಟ್ಟಲ್ಲ ಇರ್ತೀನಿ ಅರ್ನ ಕನ ಹೆಂಚಿನಂತ ಹೆಂಗೆ ಗೊತ್ತುಂಟು. ಖಂಡಿತವಾಗ್ಲ ಈ ಫಿಲ್ಮ್ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಇವಾಗ ಮಾತ್ರ ಇಲ್ಲ, ಬೇತಕ್ಲೆಗೆ ಪಂದ್ ಬೇತಕ್ಲೆ ತೋಪಾತ್ ನಮ್ಮ ಫಿಲ್ಮ್ ಒಂದು ಹತ್ತು ತುಳು ಸಿನಿಮಾ ತುಳು ಭಾಷೆಗೆ ಇಂಚನೆ ಸಪೋರ್ಟ್ ಮಾಡ್ಕೊಳ್ಬಾರ್ದು. ಥ್ಯಾಂಕ್ ಯು ವೆರಿ ಸೂಪರ್ ಐತ ತೂಪಿನಂಜನ ಫಿಲ್ಮ್ ಸೂಪರ್ ಹೆಡ್ ಫಿಲ್ಮ್ ಸೂಪರ್ ಮೂವಿ ಸೂಪರ್ ಜೈ ಜೈ ಹೆಡ್ ಉಂಟು ಫಿಲ್ಮ್ ತೊಂದರೆಗಿ ತೂವಲಿ ಮಾತೆಲ್ಲ ಸ್ಟೋರಿ ಲಾಯ್ಕೊಂಡು ಖುಷಿ ಆ್ಯಂಡ್ ಮಾತೆರೆಗ್ಲ ತೂವಲಿ ಬೆಸ್ಟ್ ಫಿಲ್ಮ್. ಸೂಪರ್ ಮೂವಿ ಸೂಪರ್ ಮಸ್ತ್ ಶೋಕ ಆತನ ನನಾತ್ ನಮ್ಮ ತುಳು ಫಿಲ್ಮ್ ತುಳು ಇಂಡಸ್ಟ್ರಿ ನನಾತ್ ಎಡ್ಡೆ ಫಿಲ್ಮ್ ಬರೋಡು ಬಾರಿ ಸೂಪರ್ ಆತನ ಬರಲಾತ ಬಾರಿ ಶೋಕ ಆತನ ಸೂಪರ್ ಜಿಗಿರಿ ಬಾರಿ ಸೋಕಿತ್ತು ಸರ್. ಒಂಜಿ ತುಳುನಾಡದ ಆಟಿದೊಂದು ದಿನದ ಒಂಜಿ ವೈಭವ ಅಂತೂದು ಜನಗಳಿಗೆ ಒಂಜಿ ಎಡ್ಡೆ ರೀತಿ ಮನವರಿಕೆ ಮಲ್ಪಿನ ಒಂಜಿ ಸಿನಿಮಾ ಒಳ್ಳೆದಿತ್ತು, ತುಂಬ ಒಳ್ಳೆದಿತ್ತು. ಶೋಕ ಆತನ ಸರ್. ಸೂಪರ್ ಇತ್ತು, ಸೂಪರ್ ಐತೆ, ಬಾರಿ ಖುಷಿ ಆಯ್ತು. ಒಳ್ಳೆದಾಯ್ತು. ಸೂಪರ್ ಇತ್ತು ಮೂವಿ. ಸೊ ಸೂಪರ್ ಆಗಿದೆ ಫಿಲ್ಮ್. ಸೂಪರ್ ಫೈಟಿಂಗ್ ಬೆಸ್ಟ್ ಪಿಕ್ಚರ್. ಗುಡ್ ಮೂವಿ